ಮೃತಪಟ್ಟಿದ್ದ ಯುವತಿಗೆ ಮದುವೆ ಮಾಡಿಸಲು ಮುಂದಾಗಿದ್ದ ಕುಟುಂಬವೊಂದು ಮೃತವರ ಬೇಕಾಗಿದ್ದಾನೆ ಎಂಬ ಜಾಹೀರಾತು ನೀಡಿತ್ತು. ಇದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ತುಳುನಾಡಿನಲ್ಲಿ ಪ್ರೇತ ಮದುವೆ ಅನ್ನೋದು ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಆಚರಣೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತಾಗಿ ಅವಹೇಳನ ಮಾಡಿದ ವಿಚಾರ ಹಲವರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಕುಟುಂಬದ ಸಮಸ್ಯೆ ವಿಚಾರವಾಗಿ ಪ್ರಶ್ನಾ ಚಿಂತನೆ ವೇಳೆ 30 ವರ್ಷದ ಹಿಂದೆ ತೀರಿಕೊಂಡಿದ್ದ ಯುವತಿಗೆ ಮದುವೆ ಮಾಡಿಸುವಂತೆ ಸಲಹೆ ನೀಡಲಾಗಿತ್ತು. ಹೀಗಾಗಿ ಪುತ್ತೂರಿನ ಆ ಕುಟುಂಬದವರು ಪತ್ರಿಕೆಯೊಂದರಲ್ಲಿ ಜಾಹೀರಾತು ನೀಡಿದ್ರು. ಆದರೆ ಜಾಹೀರಾತು ವಿಚಾರ ಭಾರಿ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಇದೀಗ ಜಾಹೀರಾತು ನೋಡಿದ ಸುಮಾರು 30 ಕುಟುಂಬಗಳು ಜಾಹೀರಾತು ನೀಡಿದವರನ್ನ ಸಂಪರ್ಕಿಸಿದ್ದಾರೆ. ಕೊನೆಗೆ ಬಾಯಾರು ಸಮೀಪದ ಒಂದು ಕುಟುಂಬದಿಂದ ವರನನ್ನು ಒಪ್ಪಿಕೊಂಡಿದ್ದು ಮುಂದಿನ 8 ತಿಂಗಳಿನಲ್ಲಿ ಪ್ರೇತಾತ್ಮಗಳಿಗೆ ಮದುವೆ ಮಾಡಿಸಲಾಗುತ್ತದೆ ಎಂದು ಮಾಹಿತಿ ದೊರೆತಿದೆ. ತುಳುನಾಡಿನ ಆಚರಣೆಯಲ್ಲಿ 8 ತಿಂಗಳಿನಲ್ಲಿ ಹಲವೆಡೆ ಈ ಪ್ರೇತಗಳ ಮದುವೆ ನಡೆಯುತ್ತಿರುವುದು ಸಾಮಾನ್ಯ. ಆದರೆ ಜಾಹೀರಾತು ನೀಡಿ ಮೃತ ವಧುವಿಗೆ ವರ ಬೇಕಾಗಿದೆ ಅಂತ ಹಾಕಿದ್ದೇ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು.